ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 23ನೇ ಅಧ್ಯಾಯ ಶ್ಲೋಕ 54. ಇಂದ್ರಿಯಾರ್ಥೇಷು ಸಜ್ಜಂತ್ಯ ಪ್ರಸಂಗ ತ್ವಯಿ ಮೇ ಕೃತ ಅಜಾನಂತ್ಯ ಪರಂ ಭಾವಂ ತಥಾಪಿ ಅಸ್ತು ಅಪಯಾಯ ಮೇ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕೀ. ತಮ್ಮ ದಿವ್ಯ ಸಿದ್ಧಿಯನ್ನು ಅರಿಯದೆ ಇಂದ್ರಿಯ ವಿಷಯ ಆಸಕ್ತಳಾಗಿ ನಾನು ನಿಮ್ಮನ್ನು ಪ್ರೀತಿಸಿದೆ. ಏನೇ ಆಗಲಿ ನಾನು ನಿಮ್ಮೊಡನೆ ಬೆಳೆಸಿಕೊಂಡ ಸ್ನೇಹವು ನನ್ನನ್ನು ಸಕಲ ಭಯಗಳಿಂದ ಮುಕ್ತಗೊಳಿಸಲಿ. ಇಲ್ಲಿ ಬರುವಂತ ಎಂತ ಅಭಯಾಯ ಮೇ ಲಾಸ್ಟ್ಗೆ ಫಿಯರ್ಲೆಸ್ನೆಸ್. ಆಕ್ಚುಲಿ ಈಗ ನಾವು ಫಿಯರ್ಫುಲ್, ಭಯದಲ್ಲಿದ್ದೇವೆ. ನಾವು ಎಂತ ಆಗ್ತದೆ, ನಾಳೆ ಎಂತ ಆಗ್ತದೆ, ಮಗನಿಗೆ ಎಂತ ಆಗ್ತದೆ, ಮಗಳಿಗೆ ಎಂತ ಆಗ್ತದೆ, ಗಂಡನಿಗೆ ಎಂತ ಆಗ್ತದೆ, ತಂದೆಗೆ ಎಂತ ಆಗ್ತದೆ, ನನಗೆ ಎಂತ ಆಗ್ತದೆ, ಅವರಿಗೆ ಎಂತ ಆಗ್ತದೆ, ಇವರಿಗೆ ಎಂತ ಆಗ್ತದೆ, ಆಗ್ತದೆ. ಈ ಭಯದಲ್ಲಿದ್ದೇವೆ. ಹೌದಾ ಅಲ್ವಾ? ನಾವೆಲ್ಲ ಭಯದಲ್ಲಿಲ್ವಾ? ನನಗೆ ಎಂತ ಆಗ್ತದೆ, ಅವರಿಗೆ ಎಂತ ಆಗ್ತದೆ, ಇವರಿಗೆ ಎಂತ ಆಗ್ತದೆ, ಹೌದಾ ಅಲ್ವಾ? ಹೌದು ಪ್ರಭುಜಿ. ಭಯ ತುಂಬಾ. ಆದ್ರೆ ಇಲ್ಲಿ ಅಭಯಾಯ, ಭಯ ಇಲ್ಲದೆ. ಯಾಕೆಂದ್ರೆ ಅವಳು ಕರ್ದಮುನಿ ಅಂತ ಒಂದು ಶುದ್ಧ ಭಕ್ತನೊಟ್ಟಿಗೆ ಇದ್ದಾಳೆ. ಅದಕ್ಕೆ ಹೇಳುವಂಥದ್ದು ಸಂಘ, ಅಸೋಸಿಯೇಷನ್ ತುಂಬಾ ಮುಖ್ಯ. ಒಂದು ಫೇಮಸ್ ಭಜನ್ ಉಂಟು, ಆ ಭಜನ್ ಇವತ್ತು ನಾನು ಹೇಳ್ತೇನೆ. ಅಲ್ಲಿ ಕೂಡ ಅದು ಬರ್ತದೆ. ಅಭಯ ಚರಣ ಅರವಿಂದರೆ ಭಜೌರೇ ಮನ ಶ್ರೀನಂದನಂದನ ಅಭಯ ಚರಣರ ವಿಂದರೆ ದುರ್ಲಭ ಮಾನವ ಜನ್ಮ ಸತ್ಸಂಗೆ ತರವು ಹೇ ಭವ ಸಿಂಧುರೇ. ಇಲ್ಲಿ ಬರುವಂತದ್ದು ಭಜೌರೇ ಮನ ಶ್ರೀನಂದನಂದನ ಅಭಯ ಚರಣ ಅರವಿಂದರೆ. ಅಂದ್ರೆ ಈಗ ನಮ್ಮ ಮನಸ್ಸು, ನಮ್ಗೆ ಯಾಕೆ ಈ ಭಯ ಆಗುವಂಥದ್ದು? ಯಾಕಂದ್ರೆ ನಮ್ಮ ಮನಸ್ಸು ಹತೋಟಿಯಲ್ಲಿ ಇಲ್ಲ. ಹಾಗಾಗಿ ಮನಸ್ಸು ಹತೋಟಿಗೆ ಬರ್ಬೇಕಿದ್ರೆ ನಾವು ನಂದನ ಕೃಷ್ಣ, ಸನ್ ಆಫ್ ನಂದ ಕೃಷ್ಣ, ಅವನನ್ನು ನಾವು ಪೂಜೆ ಮಾಡಬೇಕು. ಯಾಕೆಂದ್ರೆ ಅವ ನಮ್ಮನ್ನು ಫಿಯರ್ಲೆಸ್ ಮಾಡ್ತಾನೆ. ಭಗವಂತ ಅಂತಂದ್ರೆ ಭಗವಂತನ ಯಾರು ತುಂಬಾ ಹತ್ತಿರ ಆಗ್ತಾರೆ ಅವರು ಫಿಯರ್ಲೆಸ್ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಹೇಳುವಂಥದ್ದು ದುರ್ಲಭ ಮಾನವ ಜನ್ಮ ಸತ್ಸಂಗೆ. ಈ ಮನುಷ್ಯ ಜನ್ಮ ತುಂಬಾ ರೇರ್. ಹಾಗಾಗಿ ಎಸ್, ಭಜೌರೇ ಮನ ನಂದನಂದನ ಭಜೌರೇ ಮನ ಶ್ರೀನಂದನಂದನ ಅಭಯ ಚರಣ ಅರವಿಂದರೆ. ಓಕೆ, ಹಾಗೆ ಈಗ ಮೈಂಡ್, ಮನಸ್ಸು, ಮನಸ್ಸು ಈಗ ನಮ್ಮ ಫ್ರೆಂಡ್ ಅಲ್ಲ, ಈಗ ನಮ್ಮ ಎನಿಮಿ.
ಈಗ ನಮ್ಮ ಮನಸ್ಸು ಡ್ರೈವರ್, ಮತ್ತೆ ಈ ದೇಹ ಒಂದು ವೆಹಿಕಲ್ ಇದ್ದಾಗೆ, ಕಾರ್ ಇದ್ದಾಗೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಭ್ರಾಮಾಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯ. ಈ ದೇಹ ಒಂದು ಕಾರ್ ಇದ್ದಾಗೆ. ಈಗ ನಾವು ಈ ಕಾರಲ್ಲಿ ಕೂತ್ಕೊಂಡಿದ್ದೇವೆ, ಈಗ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ, ನಮ್ಮ ಕರ್ಮಾನುಸಾರ ಬೇರೆ ಬೇರೆ ಕಾರ್ ಉಂಟು. ಕಾರಲ್ಲಿ ಕೂಡ ವೆರೈಟೀಸ್ ಉಂಟು, ಬೇರೆ ಬೇರೆ ಕಂಪನಿದುಂಟು. ಹುಂಡೈ ಉಂಟು, ಮಾರುತಿದುಂಟು, ಮತ್ತೆ ಟೊಯೋಟಾದುಂಟು, ಬೇರೆ 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 ಕಂಪನೀಸ್ ಉಂಟು. ಫೋರ್ಡ್ ಇದುಂಟು, ಸ್ಕಾಡಾ, ಇನ್ನೊಂದು ಮತ್ತೊಂದು. ಹಾಗೆ ನಮ್ಗೆ ಈಗ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಇದು ಕಾರ್. ಆದ್ರೆ ಈ ಕಾರನ್ನು ಯಾರು ಪ್ರಿಪೇರ್ ಮಾಡಿದ್ದು? ಎಸ್, ಯಾರು ಹೇಳ್ತೀರಿ? ಈ ಕಾರನ್ನು ಯಾರು ಪ್ರಿಪೇರ್ ಮಾಡಿದ್ದು? ಹರೇ ಕೃಷ್ಣ, ಯಾರದು ಹೇಳ್ಬೋದಾ? ಮಾಯೆ ಕಾರು ಪ್ರಭುಜಿ ಇದು. ಎಸ್, ಮಾಯೆ, ಮೆಟೀರಿಯಲ್ ನೇಚರ್, ಅವಳು ಪ್ರಿಪೇರ್ ಮಾಡಿದಾಳೆ ಈ ಕಾರನ್ನು. ಹಾಗಾಗಿ ಈಗ ಡ್ರೈವರ್ ಯಾವುದು? ಡ್ರೈವರ್ ಮೈಂಡ್, ಮನಸ್ಸು ಡ್ರೈವರ್. ಈಗ ಡ್ರೈವರ್ಗೆ ಕಂಟ್ರೋಲ್ ಇಲ್ಲ. ಈಗ ನೀವು ಕಾರ್ ಡ್ರೈವಿಂಗ್ ಮಾಡುವಾಗ ನೀವು ಕೂತ್ಕೊಂಡಿದ್ದೀರಿ, ಡ್ರೈವರ್ಗೆ ಕಂಟ್ರೋಲ್ ಇಲ್ಲ, ಆಗ ನಿಮ್ಗೆ ಎಂತ ಆಗ್ತದೆ? ಎಸ್, ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ನೀವೆಂತ ಭಯ ಭಯ ಬೊಬ್ಬೆ ಹೊಡಿತೀರಾ ನೀವು? ಸ್ಟಾಪ್ ಸ್ಟಾಪ್ ಸ್ಟಾಪ್, ನನಗೆ ಇಳಿಬೇಕು ಹಾಗೆ ಹೇಳ್ತೀರಾ? ಹೇಳ್ತೀರಾ ನೀವು ಆ ರೀತಿ? ಈಗ ನೀವೊಂದು ಕಾರಲ್ಲಿ ಕೂತ್ಕೊಂಡಿದ್ದೆ, ಡ್ರೈವರ್ಗೆ ಕಂಟ್ರೋಲ್ ಇಲ್ಲ, ನೀವೆಂತ ಹೇಳ್ತೀರಾ ಆಗ? ನಿಲ್ಲಿಸು, ಇಳಿಸು ಇಳಿಸು, ನನಗೆ ಇಳಿಬೇಕು ಇಳಿಬೇಕು, ಈ ರೀತಿ ಹೇಳ್ತಾರೆ. ಹಾಗೆ ಈಗ ನಮ್ಮ ಪರಿಸ್ಥಿತಿ ಹಾಗೆ. ಮೈಂಡ್ಗೆ ಕಂಟ್ರೋಲ್ ಇಲ್ಲ, ಮೈಂಡ್ಗೆ ಏನು ಕಂಟ್ರೋಲ್ ಇಲ್ಲ, ಏನು ಕಂಟ್ರೋಲ್ ಇಲ್ಲ. ಈಗ ಡ್ರೈವರ್ ಎಲ್ಲೆಲ್ಲಿ ಕೊಂಡು ಹೋಗ್ತಾ ಇದ್ದಾನೆ? ಪರ್ಸನಲ್ ನಮ್ಗೆ ಈಗ ಡ್ರೈವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಕಂಟ್ರೋಲ್ ಇಲ್ಲ. ಈಗ ಡ್ರೈವರ್ ಅಂದ್ರೆ ಮೈಂಡ್, ಮತ್ತೆ ದೇಹ ಅಂದ್ರೆ ಕಾರ್. ಈಗ ಕೊಂಡೋಗ್ತಾ ಉಂಟು. ಹಾಗಾಗಿ ಈಗ ಎಂತ ಹೇಳುವಂತದ್ದು, ರಿಕ್ವೆಸ್ಟ್ ಮಾಡುವಂತದ್ದು ಡ್ರೈವರ್ ಹತ್ರ. ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ, ಈಗ ಸಪೋಸ್ ಹರೇ ಕೃಷ್ಣ, ಈಗ ನಾವು ಕಾರಲ್ಲಿ ಕೂತ್ಕೊಂಡಿದ್ದೇವೆ, ಕಾರಲ್ಲಿ ಕೂತ್ಕೊಂಡ ಮೇಲೆ ಕಾರಲ್ಲಿ ಕೂತ್ಕೊಂಡಿದ್ದೇವೆ, ಈ ರೀತಿ ಆಗ್ತಾ ಉಂಟು, ಡ್ರೈವರಿಗೆ ಕಂಟ್ರೋಲ್ ಇಲ್ಲ. ಹಾಗ ನಾವು ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ ಗೊಬ್ಬೆ ಹೊಡಿತೇವಾ ಇಲ್ವಾ? ಎಸ್, ಹರೇ ಕೃಷ್ಣ. ಎಂತ ಮಾಡ್ತೇವೆ? ಬಚಾವ್ ಬಚಾವ್, ಕಾಪಾಡಿ ಕಾಪಾಡಿ ಕಾಪಾಡಿ, ನಾವು ಗೊಬ್ಬೆ ಹೊಡಿತೇವೆ, ಭಯ ಗೊಬ್ಬೆ ಹೊಡಿತೇವೆ ನಾವು. ಹಾಗೆ ಈಗ ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ ಇದ್ದೇವೆ. ಡ್ರೈವರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮೈಂಡ್ ಹತ್ರ, ಎಂತ? ಮೈ ಡಿಯರ್ ಮೈಂಡ್, ನನ್ನ ಪ್ರೀತಿಯ ನನ್ನ ಆತ್ಮೀಯ ಮನಸ್ಸೆ, ಕೃಷ್ಣನನ್ನು ವರ್ಷಿಪ್ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗ್ತದೆ. ಶ್ರೀನಂದನಂದನ. ಹಾಗಾಗಿ ಅವ ಭಗವಂತ ಕೃಷ್ಣ ಅಭಯ ಶರಣ. ಹೀಗೆ ಯಾರೆಲ್ಲ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿತಾನೆ ಅವನಿಗೆ ಭಯ ಇಲ್ಲ, ಇಲ್ಲದೆ ಭಯ ಉಂಟು. ನಾವು ಭಯದಿಂದ ಆಚೆ ಆಗ್ಬೇಕು, ನಾವು ಭಗವಂತನ ಪಾದವನ್ನು ಟೈಟ್ ಆಗಿ ಹಿಡಿಬೇಕು.
ಫಿಯರ್ಲೆಸ್ ಶೆಲ್ಟರ್, ಅಭಯ ಶರಣ. ಮತ್ತೆ ಯಾವುದೇ ನಾವು ಒಂದು ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ಇದು ಆಂಗ್ಸೈಟಿ ಇಲ್ಲ. ಹೇಗೆ ಅಂದ್ರೆ ಸಣ್ಣ ಮಗು, ನೀವು ಸಣ್ಣ ಮಗುವನ್ನು ನೋಡಿ, ಸಣ್ಣ ಮಗು ಆಕ್ಚುಲಿ ಸಣ್ಣ ಮಗು ಹೆಲ್ಪ್ಲೆಸ್ ಕಂಡೀಷನ್. ಆದ್ರೆ ಯಾವಾಗ ಆ ಮಗುವಿದು ಪೇರೆಂಟ್ಸ್, ಆಗ ಮಗು ಕೇರ್ಲೆಸ್ ಆಗ್ತದೆ. ಸಾರಿ, ಕೇರ್ಲೆಸ್ ಅಲ್ಲ, ಕೇರ್ ಫ್ರೀ. ಸಾರಿ, ಕೇರ್ ಫ್ರೀ. ಆಗ ಟೋಟಲಿ ಪ್ರೊಟೆಕ್ಷನ್ ಬರ್ತದೆ ಮಗುವಿಗೆ. ಆಕ್ಚುಲಿ ಮಗು ಹೆಲ್ಪ್ಲೆಸ್ ನೋಡಿ. ಯಾಕೆಂದ್ರೆ ಮಗು ನೋಡಿ, ಈಗ ಸಣ್ಣ ಮಗು, ಒಂದು ವರ್ಷದ ಮಗು, ನೀವು ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಹೋದ್ರೆ ಎಂತ ಆಗ್ತದೆ? ಪ್ರೊಟೆಕ್ಷನ್ ಬೇಕೇ ಬೇಕು ಪೇರೆಂಟ್ಸ್ ಇದು. ಅದೇ ರೀತಿ ಈ ಮನಸ್ಸಿಗೆ ನಾವು ಈಗ ರಿಕ್ವೆಸ್ಟ್ ಮಾಡ್ಬೇಕು, ಆಚೆ ಈಚೆ ನನ್ನ ಕೊಂಡೋಗ್ಬೇಡ, ಆಚೆ ಈಚೆ ಕೊಂಡೋಗ್ಬೇಡ. ಮತ್ತೆ ಎಲ್ಲಿಗೆ? ಭಜೌರೇ ಮನ, ಬೋಲ್ ಶ್ರೀ ಕೃಷ್ಣ. ಏಕೆಂದ್ರೆ ಅವ ಅಭಯಚರ. ಭಜೌರೇ ಮನ ಶ್ರೀನಂದನಂದನ ಅಭಯಚರಣಾರ ವಿಂದರೆ. ಹೇಗೆಂದ್ರೆ ಭಗವಂತನ ಪಾದ ಅದು ಫಿಯರ್ಲೆಸ್. ಭಗವಂತನ ಲೋಟಸ್ ಫೀಟ್ ಫಿಯರ್ಲೆಸ್. ಯಾರು ಭಗವಂತನ ಪಾದದಲ್ಲಿ ಶರಣಾಗತಿ ತಗೊಳ್ತಾರ ಅವ ಕೂಡ ಫಿಯರ್ಲೆಸ್ ಆಗ್ತಾನೆ. ಭಗವದ್ಗೀತೆಯಲ್ಲಿ ಉಂಟು, ಸರ್ವಧರ್ಮಾನ್ ಪರಿತ್ಯಜಿ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 18ನೇ ಅಧ್ಯಾಯ 66ನೇ ಶ್ಲೋಕ. ಹಾಗಾಗಿ ನಾವು ಟೋಟಲಿ ಭಗವಂತನಿಗೆ ನಾವು ಸರೆಂಡರ್ ಆದ್ರೆ ಆಗ ನಾವು ಕೂಡ ಫಿಯರ್ಲೆಸ್ ಆಗ್ತೇವೆ. ಎಸ್. ಈಗ ನೆಕ್ಸ್ಟ್ ಬರುವಂತದ್ದು ಈ ಶ್ಲೋಕವನ್ನು ಹೇಳ್ತೇನೆ, ಮತ್ತೆ ಅಲ್ಲಿಗೆ ನಾನು ಇಲ್ಲಿ ಕನೆಕ್ಟ್ ಮಾಡ್ತೇನೆ. ಓಕೆ. ದುರ್ಲಭ ಮಾನವ ಜನ್ಮ ಸತ್ಸಂಗೆ ತರೌ ಹೇ ಭವ ಸಿಂಧುರೆ. ಈ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಈ ದೇಹ ಬಾಡಿ, ಇದು ತುಂಬಾ ದುರ್ಲಭ ಅಂತೆ. ದುರ್ಲಭ ಅಂದ್ರೆ ವೆರಿ ರೇರ್ ಮತ್ತೆ ವೆರಿ ವ್ಯಾಲ್ಯೂಯೇಬಲ್ ಇದು. ಹೇಗೆ ಅಂದ್ರೆ ಈಗ ನಿಮ್ಗೆ ನಾನೀಗ ನಿಮ್ಗೆ ಒಂದು ಡೈಮಂಡ್ ಕೊಡ್ತೇನೆ, ಒಂದು ಸಣ್ಣ ಕಲ್ಲು. ನೀವೆಂತ ಮಾಡ್ತೀರ ಅದು ಡೈಮಂಡ್ ಅನ್ನು? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ. ಈಗ ನಿಮಗೆ ನಾನು ಒಂದು ಸಣ್ಣ ಪೀಸ್ ಡೈಮಂಡ್ ಕೊಡ್ತೇನೆ, ನೀವೆಂತ ಮಾಡ್ತೀರಾ ಅದನ್ನು? ಆಭರಣ ಮಾಡಿ ಹಾಕೊಳ್ತೇವೆ. ಆಭರಣ ಮಾಡಿ ಹಾಕ್ತೇವೆ. ಬೇರೆ ಬೇರೆ ಎಷ್ಟು ಆಭರಣ? ಜೋಪಾನವಾಗಿ ಇಡ್ತೀರಿ. ಯಾರು ಸೇಲ್ ಮಾಡುದಿಲ್ವಾ? ಸೇಲ್ ಮಾಡಿ ಎಲ್ಲ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಸೇಲ್ ಮಾಡಿದ್ರೆ. ಓಕೆ, ಎಸ್. ಹಾಗೆ ಫಸ್ಟ್ ಬರುವಂತ ಐಡಿಯಾ ಸೇಲ್ ಮಾಡುವಂತದ್ದು. ಓಕೆ. ಹಾಗೆ ತುಂಬಾ ರೇರ್ ಇದು, ದುರ್ಲಭ ಮತ್ತೆ ವೆರಿ ವ್ಯಾಲ್ಯೂಯೇಬಲ್ ಇದು. ತುಂಬಾ ಇದರ ಒಂದು ಡೈಮಂಡ್ ಆಗಿ. ಹಾಗೆ ಇದು ಸಿಗುವಂತದಂತೆ ನಮ್ಮ ಮನುಷ್ಯ ಜನ್ಮ ತುಂಬಾ ಸ್ಟ್ರಗಲ್ ಮಾಡಿ ಮತ್ತೆ ಸಿಗುವಂತದ್ದು. ಜಲಜಾನ ಲಕ್ಷ ಅನಿಲ 1000 ಲಕ್ಷ ವಿಂಶತಿ ಕ್ರಿಮಿಯೋ ಇದೆಲ್ಲ ಆಗಿ, ಮೀನಾಗಿ, ಮರ ಆಗಿ, ಕ್ರಿಮಿಯಾಗಿ, ಪಕ್ಷಿಯಾಗಿ, ಪ್ರಾಣಿಯಾಗಿ, ಲಾಸ್ಟ್ಗೆ 4 ಲಕ್ಷ ಮನುಷ್ಯ ಜನ್ಮಕ್ಕೆ ಸಿಕ್ಕಿದ್ರು. ಈಗ ಬೇರೆ ಜೀವಿಗಳಲ್ಲಿ ಈ ಮನಸ್ಸು ಅಷ್ಟು ಡೆವಲಪ್ ಆಗಲಿಲ್ಲ.
ಹಾಗಾಗಿ ಈ ಮನುಷ್ಯ ಜನ್ಮ ತುಂಬಾ ವ್ಯಾಲ್ಯೂಯೇಬಲ್. ಇದನ್ನು ನಾವು ವೇಸ್ಟ್ ಮಾಡಬಾರ್ದು. ಹೇಗೆ ವೇಸ್ಟ್ ಮಾಡುವಂಥದ್ದು? ಸುಮ್ಮನೆ. ಮತ್ತೆ ಎಂತ ಮಾಡ್ಬೇಕು ಈ ಮನುಷ್ಯ ಜನ್ಮ? ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡ್ಬೇಕಿದ್ರೆ ನಾವು ಸಂಘ ಮಾಡಬೇಕು. ಈ ಟಾಪಿಕ್ ಬಂದದ್ದು ನಾನೀಗ ಇಲ್ಲಿ ಎಂತ ಹೇಳುವಂಥದ್ದು, ಪ್ರಬೋಧ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಸಂಘ ಮಾಡಬೇಕು. ಮನುಷ್ಯ ಜನ್ಮದಲ್ಲಿ ಯಾರ ಸಂಘ ಮಾಡಬೇಕು? ಯಾರು ಭಕ್ತಿಯಲ್ಲಿ ಉನ್ನತ ಮಟ್ಟ
ಕೇಳಿಸ್ತಾ ಉಂಟಾ? ಹರೇ ಕೃಷ್ಣ. ಕೇಳಿಸ್ತಾ ಉಂಟಾ? ಹರೇ ಕೃಷ್ಣ. ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಕೇಳುವುದಿಲ್ಲ ಇನ್ನು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಮಾತಾಜಿ ನೀವ್ ಹೇಳೋದ್ ಮಾತ್ರ ಕೇಳಿಸ್ತಿದೆ, ಗುರೂಜಿ ಹೇಳೋದ್ ಏನು ಕೇಳಿಸ್ತಿಲ್ಲ. ಅವ್ರು ಇಲ್ಲ ಮಾತಾಜಿ, ಔಟ್ ಆಗಿದಾರಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಇಲ್ಲ ಇದ್ರಲ್ಲಿ, ಅವ್ರಿಗೆ ಇಂಟರ್ನೆಟ್ ಪ್ರಾಬ್ಲಮ್ ಕಾಣತ್ತೆ. ಏನೋ ಕೇಳ್ತಿಲ್ಲ. ಗ್ಯಾಸ್ ಇಲ್ಲಿಗೆ ಆಯ್ತು ಅನ್ಸುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
Hare Krishna Prabhuji, we can't hear you. ಹರೇ ಕೃಷ್ಣ ಪ್ರಭು ಕೇಳ್ತಾ ಇಲ್ಲ. ಪ್ರಭುಜಿ ಇಲ್ಲ, ಬಿಟ್ಟೋದ್ರು ಮತ್ತೆ. ಎಲ್ಲ ಮ್ಯೂಟ್ ಮಾಡಿ. प्रभुजी नाही